ಮಂಗಳೂರು ಬೆಂಗಳೂರು ಹೈವೇಯ ಚತುಷ್ಪಥ ರಸ್ತೆಯ ಕಾಮಗಾರಿ ಬಹು ವೇಗವಾಗಿ ನಡೀತಾ ಇದೆ. ಬೀಸ್ ರೋಡಿಂದ ಅಡ್ಡಹೊಳೆ ತನಕ ನಡೆಯುವಂತಹ ಕಾಮಗಾರಿ ಬಹು ವೇಗವಾಗಿ ನಡೀತಾ ಇರುವಂಥದ್ದು. 2 ಕಂಪನಿಗಳು ಇದರ ಟೆಂಡರನ್ನು ಪಡೆದಿರುವಂಥದ್ದು. ಈಗಲೇ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಈಗ ನಾವಿರುವಂಥದ್ದು ಉಪ್ಪಿನಂಗಡಿ ಸೇತುವೆಯ ಕೆಳಭಾಗದಲ್ಲಿ. ಇದು ಮತ್ತೊಂದು ಸೇತುವೆ. ಉಪ್ಪಿನಂಗಡಿ ಸೇತುವೆಯ ಪಕ್ಕದಲ್ಲೇ ಮತ್ತೊಂದು ಸೇತುವೆ ನಿರ್ಮಾಣಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿರುವಂಥದ್ದು. ನೋಡಿ, ಇದು ಸಂಪೂರ್ಣವಾಗಿ ಸೇತುವೆಯ ನಿರ್ಮಾಣಕ್ಕೆ ಬೇಕಾದಂತಹ ಒಂದು ಕಂಬಗಳನ್ನು ಹಾಕಲಾಗಿದೆ. ಕಂಬ ನಿರ್ಮಾಣವನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ 3 ಕಂಬಗಳನ್ನು ಮತ್ತು ಆ ಬದಿ ಈ ಬದಿ ಒಂದು ಇಂತಹದೊಂದು ಗೋಡೆಯ ರೀತಿ ಸಂಪೂರ್ಣವಾಗಿ ಕಟ್ಟಲಾಗಿದೆ. ಜೊತೆಗೆ ಈ ಪರ್ಯಾಯ ಸೇತುವೆ ಅಥವಾ ಈಗ ಇರುವಂತಹ ಸೇತುವೆ ಏನಿದೆ ಅದೇ ರೀತಿಯಾದಂತಹ ಸೇತುವೆ ಇಲ್ಲಿಯೂ ಕೂಡ ನಿರ್ಮಾಣ ಆಗ್ಲಿಕ್ಕಿದೆ. ಜೊತೆಗೆ ಇಲ್ಲಿ ಸೇತುವೆಯ ಮೇಲ್ಭಾಗಕ್ಕೆ ಕೊಡಲ್ಪಡುವಂತಹ ಗರ್ಡರ್ ಅನ್ನ ನಿರ್ಮಿಸ್ತಾ ಇದ್ದಾರೆ. ನೋಡಿ, ಇದು ಗರ್ಡರ್ ಅನ್ನ ನಿರ್ಮಿಸ್ತಾ ಇರುವಂತದ್ದು. ಇದು ಸೇತುವೆಯ ಮೇಲ್ಭಾಗಕ್ಕೆ ಕೊಡುವಂತದ್ದು. ಇದು ಈ ಗರ್ಡರ್ ಅನ್ನ ತೆಗೆದುಕೊಂಡು ಇಲ್ಲಿ ಮೇಲ್ಭಾಗದಲ್ಲಿ ಇರಿಸಲಾಗುತ್ತೆ. ಇದು ಗರ್ಡರ್ ಅನ್ನ ಸಿದ್ಧಗೊಳಿಸ್ತಾ ಇರುವಂತಹ ರೀತಿ. ಇಲ್ಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಇಲ್ಲಿ ಗರ್ಡರ್ ಅನ್ನ ಸಿದ್ಧಗೊಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಗರ್ಡರ್ ಅನ್ನ ಸಿದ್ಧಗೊಳಿಸುವಂತಹ ಕಾಮಗಾರಿ ಎಡೆಬಿಡದೆ ಆಗ್ತಾ ಇದೆ. ಸಿದ್ಧಗೊಳಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಒಬ್ಬ ಇಂಜಿನಿಯರ್ ಅನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂತಂದ್ರೆ ಗರ್ಡರ್ ಸಿದ್ಧ ಆಗ್ತಾ ಇದೆ. ಬೇಕಾದಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗ್ತದೆ. ಮಳೆಯ ಮೊದಲು ಅಥವಾ ಮಳೆಗಾಲ ಆರಂಭಕ್ಕಿಂತ ಮೊದಲು ಈ ಒಂದು ಸೇತುವೆ ನಿರ್ಮಾಣವನ್ನ ಪೂರ್ಣಗೊಳಿಸುವಂತಹ ವಿಶ್ವಾಸದಲ್ಲಿ ಇಲ್ಲಿನ ಕಾರ್ಮಿಕರಿದ್ದಾರೆ. ನೋಡಿ, ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. 50-70 ಜನ ಕಾರ್ಮಿಕರು ಈ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಇಲ್ಲಿ ಗರ್ಡರ್ನ ಕೆಲಸ ಆಗ್ತಾ ಇದೆ. ಕಾರ್ಮಿಕರೆಲ್ಲರೂ ಕೂಡ ಸೀನಿಯರ್ ಇಂಜಿನಿಯರ್ ಕೂಡ ಇದ್ದಾರೆ. ಪ್ರತಾಪ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಅವರನ್ನೇ ಮಾತಾಡಿಸುವ. ಪ್ರತಾಪ್ ಅವರೇ, ಯಾವ ರೀತಿ ಕೆಲಸ ಆಗ್ತಾ ಇದೆ? ಕೆಲಸ ಅಂದ್ರೆ ಬ್ರಿಡ್ಜ್ ಕೆಲಸ, ಗಡ್ಡರ್ ಕೆಲಸ ನಡ್ತಾ ಇದ್ರೆ, ಮತ್ತೆ ಇದು ಪಿಯರ್ ಕೆಲಸ ನಡ್ತಾ ಇದೆ ಅಷ್ಟೇ. ಅಲ್ಲ, ಬ್ರಿಡ್ಜ್ ಇದು ಎಲ್ಲ ಮುಗಿದು ಕೆಲಸ ಮುಗೀತು. ಇದು ಫೈಲಿಂಗ್ ಎಲ್ಲ ಮುಗೀತು. ಇಲ್ಲಿ ಇದು ಒಂದು PSC ಗಡ್ಡರ್ ಮಾಡ್ತಾ ಇದೀವಿ. ಮತ್ತೆ ಪಿಯರ್ ಕೆಲಸ ಮಾಡ್ತಾ ಇದೀವಿ. ಇದು ಪಿಯರ್ ಮುಗಿದ ಮೇಲೆ ಇದು ಮೇಲೆ ಇಟ್ಬಿಟ್ಟು ಅದರ ಮೇಲೆ ಸ್ಲ್ಯಾಬ್ ಕ್ಯಾಸ್ಟ್ ಮಾಡ್ತೀವಿ. ಈಗ ಇದೆಲ್ಲ ಏನು ಇದು ಮಿಡ್ಲ್ ಅಲ್ಲಿ ಪೈಪ್ ಅದೆಲ್ಲ ಇದು ಸ್ಟ್ರೆಸ್ಸಿಂಗ್ ಮಾಡಕ್ಕೆ ಇದು ಅರೇಂಜ್ ಮಾಡ್ತೀವಿ ರೀ. ಇದು ಡೆಕ್ಸಿಟ್ ಅಂತಾರೆ. ಆಕ್ಚುಲಿ ಇದು ಸೀಟಿಂಗ್ ಡಕ್ಟ್ ಅಂತಾರೆ. ಪೈಪ್ ಇದು ಸ್ಟ್ರೆಸ್ಸಿಂಗ್ ಮಾಡ್ತೀವಿ ರೀ. ಇದು PSC ಗಡ್ಡರ್. ಇದು ಗಡ್ಡರ್ ಕ್ಯಾಸ್ಟಿಂಗ್ ಆದ್ಮೇಲೆ ಸ್ಟ್ರೆಸ್ಸಿಂಗ್ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಕೇಬಲ್ ಹಾಕ್ಬಿಟ್ಟು ಸ್ಟ್ರೆಸ್ ಮಾಡ್ತೀವಿ. ಲೋಡ್ ಕೊಡ್ತೀವಿ. ಆಮೇಲೆ ಲಿಫ್ಟ್ ಮಾಡಿ ಮೇಲೆ ಇಟ್ಬಿಡ್ತೀವಿ. ಇದನ್ನ ಹೇಗೆ ಲಿಫ್ಟ್ ಮಾಡೋದು ಹೇಗೆ? ಈಗ ಅಂದ್ರೆ ಸ್ಟ್ರೆಸ್ ಮಾಡಿದ್ಮೇಲೆ 28 ದಿವಸ ಕ್ಯೂರಿಂಗ್ ಮುಗಿಸ್ಕೊಂಡು ಆಮೇಲೆ ಇದು ಸ್ಟ್ರೆಸ್ ಮಾಡಿ ಆಮೇಲೆ ಲಿಫ್ಟ್ ಮಾಡ್ತೀವಿ. ಕ್ರೇನ್ ಮೂಲಕ? ಕ್ರೇನ್ ಇಂದ. ಇದು ಒಂದು ಗಡ್ಡರ್ ಬಂತು 110 ಟನ್ ಬರುತ್ತೆ. 10 ಟನ್? 110 ಟನ್ ಒಂದು ಗರ್ಡರ್? ಹೌದು. ಒಟ್ಟು ಎಷ್ಟು ಗರ್ಡರ್ ಇದೆ ಇಲ್ಲಿ? ಎಲ್ಲ ಇವೆ ಟೆಸ್ಟ್. ಆಮೇಲೆ ಸ್ಟ್ರೆಸ್ಸಿಂಗ್ ಮಾಡ್ತೀವಿ. ಕ್ಯೂರಿಂಗ್ ಮುಗಿದ್ಮೇಲೆ, ಕ್ಯೂರಿಂಗ್ ಪೀರಿಯಡ್ ಮುಗಿದ್ಮೇಲೆ ಟೆಸ್ಟಿಂಗ್ ಮಾಡ್ತೀವಿ. ಎಷ್ಟು ಸಮಯ ಬೇಕಾಗಬಹುದು ಪ್ರತಾಪ್? ಅಂದ್ರೆ ಸರ್, ಸಮಯ ಅನುಕೂಲ ಇದ್ರೆ ಅಂದ್ರೆ 2 ತಿಂಗಳಿಗೂ ಎಲ್ಲ ಇದಾಗುತ್ತೆ. ಸ್ಲ್ಯಾಬ್ ಒಂದು ಮೇಲೆ ಕೆಲಸ ಇರ್ಬೋದು. ಮ್ಯಾಕ್ಸಿಮಮ್ ಕೆಲಸ ಮುಗಿಬೋದು 2 ತಿಂಗಳಕ್ಕೆ. ಆ ಕಡೆ ಸೇತುವೆ ಇದೆಯಲ್ಲ, ಆ ರೀತಿಯ ಸೇತುವೆ ನೋಡ್ಬೇಕಾದ್ರೆ 2 ತಿಂಗಳಲ್ಲಿ ಆಗ್ತದ? ಮಾಡಬಹುದು. ಇನ್ನು 2 ತಿಂಗಳಲ್ಲಿ ಮಾಡಬಹುದು. ಅಂದ್ರೆ ಮಳೆ ಬರುವ ಮೊದಲು ಆಗ್ತದೆ? ಇದು ಏನು ಅಬ್ಜೆಕ್ಷನ್ ಬಂದಿಲ್ಲ ಅಂದ್ರೆ 2-3 ತಿಂಗಳ ಮುಗಿಬಹುದು. ಇನ್ನ ಏನು ಇದು ಮಳೆಗಿಲ್ಲ. ಮೊನ್ನೆ 3 ದಿವಸ ಮಳೆ ಬಂತು. ಅಲ್ಲಿ ಇದು ಕಾಪರ್ ಡ್ಯಾಮ್ ಮಾಡಿದೀವಿ. ಮತ್ತೆ ಅದೆಲ್ಲ ಇದು ಕಟ್ಟಾಗಿ ಹೋಗಿದೆ. ಅದು ಹೌದಾ? ಹೌದು ಸರ್. ಅಲ್ಲಿ ನೋಡಿದ್ರೆ ಅಂದ್ರೆ ಕಾಣ್ತದೆ ನಿಮ್ಗೆ. ಎಲ್ಲಿ? ಹೋಗು ಬನ್ನಿ. ಕೆಳಗಡೆ ನೀರು ಎಲ್ಲ ಬಂತೆ. ನೀರು ಜಾಸ್ತಿ ಬಂದು ಮತ್ತೆ ಎಲ್ಲ ಕಟ್ಟಾಗಿದೆ. ನೋಡಿ, ಮಳೆಯಿಂದಾಗಿ ಸ್ವಲ್ಪ ಇವರ ಕಾಮಗಾರಿಗೆ ಅಡ್ಡಿಯಾಗಿದೆ ಅನ್ನುವಂಥದ್ದನ್ನ ಪ್ರತಾಪ್ ಅವರು ಹೇಳ್ತಾ ಇದ್ದಾರೆ. ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಎಲ್ಲಿ ಅದು ಅಡ್ಡಿ ಆದ್ದು ಅಂತ ತೋರಿಸ್ತಾರೆ ಪ್ರತಾಪ್ ಅವರು. ಮಳೆಯಿಂದಾಗಿ ಪ್ರತಾಪ್ ಅವರು ಹೇಳದಂತೆ ಒಂದು ಸ್ವಲ್ಪ ಅಡ್ಡಿ ಆಗಿತ್ತು ಅನ್ನುವಂಥದ್ದು. ಪ್ರತಾಪ್ ಅವರೇ, ಮಳೆಯಿಂದಾಗಿ ಏನು ಅಡ್ಡಿ ಆಗಿತ್ತು? ಕೆಲ್ಸಕ್ಕೆ ಅಬ್ಸ್ಟ್ರಕ್ಷನ್ ಬರ್ತಲ್ಲ ಸರ್. ಕಾಪರ್ ಡ್ಯಾಮ್ ಮಾಡಿದೀವಿ. ಎಲ್ಲ ಕಾಪರ್ ಡ್ಯಾಮ್ ಇದು ಕಟ್ಟಾಗಿದೆ. ಅವೆಲ್ಲ ಕೆಲಸ ಮಾಡೋಕ್ಕೆ
ಜೋರು ಮಳೆ ಬಂದ್ರೆ ಕಷ್ಟ ಆಗ್ಬೋದಾ? ಜೋರ್ ಮಳೆ ಬಂದಿರಂದ್ರೂ ಮತ್ತೆ ಮೇಲಿಂದ ನೀರು ಬಿಟ್ಟಿದ್ರಂದ್ರೂ ಇದಾಗುತ್ತೆ, ವೆಹಿಕಲ್ ಮೂವ್ಮೆಂಟ್ ಆಗಕ್ಕೆ ಇದು ಕಷ್ಟ ಆಗುತ್ತೆ. ಇಲ್ಲ ಕೆಳಗಡೆ ನದಿಗೆ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ಇದು ಕೆಲಸ ಮಾಡಕ್ಕೆ ಸ್ವಲ್ಪ ಇದಾಗುತ್ತೆ. ಇದು ಮಾಡ್ಕೊಂಡೆ ಮಾಡ್ತಾ ಇದೀವಿ, ಪೈಪ್ ಎಲ್ಲ ಹಾಕೊಂಡು ಮಾಡ್ತಾ ಇದೀವಿ, ಪಾನಿ ನೀರು ಡೈವರ್ಟ್ ಮಾಡಿ. ಅದಕ್ಕೆಂದ್ರೂ ಹೆಚ್ಚು ನದಿ ನೀರಲ್ಲ ಸರ್, ಜಾಸ್ತಿ ಬಂದಿರಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಅಷ್ಟು ಪೈಪ್ ಹಾಕಿದೀವಿ, ಮತ್ತೆ ಅದ್ರ ಮೇಲೆ ಜಾಸ್ತಿ ಬಂದಿದೆ ನೀರು. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಇಲ್ಲಿ ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ. 100 ಜನ. ಅಲ್ಲ, ಈಗ ಮೊನ್ನೆ ಮಳೆ ಬಂತಲ್ಲ, ಹೌದು. ಆ ಮಳೆಗೆ ತೊಂದರೆ ಆಯ್ತಾ ನಿಮಗೆ? ಅಂದ್ರೆ ಸರ್ ಮಳೆಗೂ ತೊಂದರೆ ಆಗಿದೆ, ಮತ್ತೆ ಮೇಲಿಂದ ನೀರು ಬಂದಿದೆ ಜಾಸ್ತಿ. ಓಕೆ, ಧನ್ಯವಾದ. ಇದು ಪ್ರತಾಪ್ ಅವರ ಮಾತು. ಪ್ರತಾಪ್ ಅವರು ಹೇಳ್ತಾ ಇರುವಂತದ್ದು, ನಿರಂತರವಾಗಿ 100ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇಲ್ಲಿ ಕೆಲಸ ಇದ್ದಾರೆ. ಗರ್ಡರ್ ನಿರ್ಮಾಣದ ಕೆಲಸವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೇತುವೆ ನಿರ್ಮಾಣದ ಕೆಲಸವು, ಈ ಗರ್ಡರ್ ಅನ್ನ ಸೇತುವೆಯ ಮೇಲ್ಭಾಗಕ್ಕೆ ಅಥವಾ ಆ ಪಿಲ್ಲರ್ನ ಮೇಲ್ಭಾಗಕ್ಕೆ ಕೂರಿಸುವಂತ ಕೆಲಸ ಇನ್ನೇನು ಕೆಲವು ದಿನಗಳಲ್ಲಿ ಆಗ್ಲಿಕ್ಕಿದೆ. ಇದು 28 ದಿನಗಳು ಇದರ ಕ್ಯೂರಿಂಗಿಗೆ ಅವಕಾಶ ಬೇಕು. ಈ 28 ದಿನಗಳ ಆದ ನಂತರ, ಕ್ಯೂರಿಂಗ್ ಆದ ನಂತರ ಈ ಒಂದು ಗರ್ಡರ್ ಅನ್ನು ತೆಗೆದು ಅಲ್ಲಿ ಇರಿಸಲಾಗುತ್ತೆ. ಜೊತೆಗೆ ಅದಕ್ಕೆ ಸ್ಟ್ರೆಂಥನಿಗೆ ಬೇಕಾದಂತಹ ಕೇಬಲ್ಗಳನ್ನು ಕೂಡ ಒಳಭಾಗದಲ್ಲಿ ಇರಿಸಲಾಗಿದೆ. ಸಂಪೂರ್ಣವಾಗಿ ಹೈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿಯ ಇಂಜಿನಿಯರ್, ಇಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಇಂಜಿನಿಯರ್ ಕರ್ನೂಲಿನ ಪ್ರತಾಪ್ ಅವರು ಹೇಳಿರುವಂಥದ್ದು. ಅದರ ಜೊತೆಗೆ ನಮ್ಮ ಈ ಒಂದು ಭಾಗದಲ್ಲಿ, ಕರಾವಳಿಯ ಭಾಗದಲ್ಲಿ ಮಳೆ ಬಂದಾಗ ಎಷ್ಟು ಅಡ್ಡಿ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸೇತುವೆಯ ಕೆಳಭಾಗದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅವರೊಂದು ಅಡ್ಡವಾಗಿ ಒಂದು ಮಾರ್ಗದ ರೀತಿಯಲ್ಲಿ ಉಪಯೋಗಿಸಿರುವಂತಹ ಮಣ್ಣು ಹಾಕಿ ಆ ಒಂದು ಮಾರ್ಗದ ರೀತಿಯಲ್ಲಿ ಮಾಡಿದ್ದಾರೆ. ಅದು ಅವರ ಕಾಮಗಾರಿಗೆ ಅಡ್ಡಿ ಆಗ್ತದೆ. ಯಾಕೆಂತಂದ್ರೆ ಮಳೆ ಬಂದಾಗ ನೀರು ವೇಗವಾಗಿ ಬಂದು ಅದು ಕೊಚ್ಚಿಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾವುದೇ ವೆಹಿಕಲ್ಸ್ ಕೂಡ ಇಲ್ಲಿ ಕೆಳಭಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರಿಂದ ಯಾವುದೇ ಅಡ್ಡಿ, ಆತಂಕ, ಜೊತೆಗೆ ಯಾವುದೇ ಅಬ್ಜೆಕ್ಷನ್ ಬರದೇ ಇದ್ದರಲ್ಲಿ ಖಂಡಿತವಾಗಿಯೂ ಮುಂದಿನ 2 ತಿಂಗಳಲ್ಲಿ ಈ ಸೇತುವೆ ಕಾಮಗಾರಿ ಪೂರ್ಣವಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಇಲ್ಲಿಯ ಇಂಜಿನಿಯರ್ ನೀಡಿದ್ದಾರೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ.